ದಕ್ಷಿಣ ಕನ್ನಡ ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಐಮ್ರಾ ಯಾತ್ರೆಯ ಆಚರಣೆಯನ್ನ ಮಂಗಳೂರಿನ ಗೋಲ್ಡ್ ಫಿಂಚ್ ಹೋಟೆಲ್ನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಗೋಲ್ಡ್ ಫಿಂಚ್ ಹೋಟೆಲ್ನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಪ್ಪ ಅವರಿಗೆ ವೇದಿಕೆಯಲ್ಲಿ ಗಣ್ಯರು ಅಭಿನಂದಿಸಿದರು. ತದಬಳಿಕ ದಕ್ಷಿಣ ಕನ್ನಡ ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮುನೀರ್ ಅವರು ವರದಿಯನ್ನ ವಾಚಿಸಿದ್ರು. ಇದೇ ವೇಳೆ 2022-23ನೇ ಸಾಲಿಗೆ ಆಯ್ಕೆಯಾದ ನೂತನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಗುರುದತ್ ಕಾಮತ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಇನ್ನು 2022-23ನೇ ಸಾಲಿನ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಆಯ್ಕೆಗೊಂಡರು. ಅಧ್ಯಕ್ಷರಾಗಿ ಶೈಲೇಂದ್ರ ಸುಳ್ಯ, ಕಾರ್ಯದರ್ಶಿ ಶಶಿರಾಜ್ ರೈ ಪುತ್ತೂರು ಆಯ್ಕೆಗೊಂಡರು. ಆಲ್ ಇಂಡಿಯಾ ಮೊಬೈಲ್ಸ್ ರಿಟೇಲ್ಸ್ ಅಸೋಸಿಯೇಷನ್ನ ರಾಜ್ಯ ಸದಸ್ಯರಾಗಿ ಸಲೀಂ, ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಅಬ್ದುಲ್ ಸಲೀಂ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಈ ಸಂದರ್ಭ ಸಲೀಂ, ಗುರುದತ್ ಕಾಮತ್, ಮುನೀರ್ ಅವರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ಈ ವೇಳೆ ಮಾತನಾಡಿದ ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು, ಆಲ್ ಇಂಡಿಯಾ ಅಸೋಸಿಯೇಷನ್ ಏನು ತೀರ್ಮಾನ ಕೈಗೊಳ್ಳುತ್ತದೋ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕು ಎಂದು ಹೇಳಿದರು. ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮಗೆ ರಿಸಲ್ಟ್ ಬರಬೇಕು ಅಂದ್ರೆ ಏನು ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಏನು ಡಿಸಿಷನ್ ತಗೊಳ್ತದೋ ಅದನ್ನ ನೀವು ಎಕ್ಸೆಪ್ಟ್ ಮಾಡಬೇಕು. ನಮ್ಮ ಕೈಲಾಶ್ ಲಕ್ಕೆ ಏನಾದ್ರೆ ನಾನು ತುಂಬಾ ಮಾತಾಡ್ತಿದ್ದೆ ಸ್ಟಾರ್ಟಿಂಗ್, ಓ ಕರ್ನಾ ಸಾಬ್, ಏ ಕರ್ನಾ ಸಾಬ್ ಅಂತ ನಮ್ಮ ಫೌಂಡರ್. ಆಗ ಒಂದು ಪ್ರಶ್ನೆ ಹೇಳಿದ್ರು ನನಗೆ, ನೀನು ಅರ್ಜುನ ಆಗ್ತೀಯಾ ಶ್ರೀಕೃಷ್ಣ ಪರಮಾತ್ಮ ಆಗ್ತೀಯಾ ಅಂತ ನಾನು ಕೇಳಿದ್ರು. ನಾನು ಯೋಚನೆ ಮಾಡಿದೆ, ಆ ಲೆವೆಲಲ್ಲಿ ನನ್ನ ಥಿಂಕಿಂಗ್ ಆಗಿಲ್ಲ, ಅರ್ಜುನ ಆಗ್ಬಿಡ್ತೀನಿ. ಇವಾಗ ಪ್ರತಿಯೊಬ್ಬರು ರೀಟೇಲರ್ಗೂ ಥಾಟ್ ಬರುತ್ತೆ, ನೀವು ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕು ಬರುತ್ತಾ ಥಾಟ್, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಬರುತ್ತಾ? ನಾವು ರೀಟೇಲರ್ಸ್ ಶ್ರೀಕೃಷ್ಣ ಪರಮಾತ್ಮ ಆಗೋಣ ಇಲ್ಲ ಅರ್ಜುನ ಆಗ್ಬಿಡೋಣ? ಯಾವ್ದಾಗೋಣ? ಅರ್ಜುನ ಆಗೋದು ಬೆಸ್ಟ್. ಯಾಕೆ ಇಲ್ಲದೆ ಇರೋದೆಲ್ಲ ತಲೆ ಕೆಡಿಸ್ಕೊಬೇಕು. ಅವ್ರು 360 ಡಿಗ್ರಿಯಲ್ಲಿ ಯೋಚನೆ ಮಾಡಿ ಅವ್ರು ಡಿಸಿಷನ್ ತಗೊಳ್ತಾರೆ. Just we should accept. ದಕ್ಷಿಣ ಕನ್ನಡ ಉಡುಪಿ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ಕಾಮತ್ ಅವರು ಮಾತನಾಡಿ, ಸಂಘಟನೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ಸಿಗುತ್ತೆ. ಹಾಗಾಗಿ ಸಂಘಟನೆ ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ರು. ನೋಡಿ, ನಾವು ಗವರ್ಮೆಂಟ್ ನ ಎಗೇನ್ಸ್ಟ್ ಎಲ್ಲದಕ್ಕೂ ಫೈಟ್ ಮಾಡಲಿಕ್ಕೆ ಆಗುದಿಲ್ಲ. ನಾವು ಏನ್ ಮಾಡಬಹುದು? ಈಗ ನೀವೊಂದು ವ್ಯಾಪಾರಸ್ಥರು, ನಾವು ನಮ್ಮದೇ ಫೀಲ್ಡ್ ಅಲ್ಲಿ ಪ್ರತಿಯೊಬ್ಬರು ವ್ಯಾಪಾರಸ್ಥರು, ಎಲ್ಲರದ್ದು ಪ್ರಾಬ್ಲಮ್ ಸೇಮ್. ಬಿಸ್ನೆಸ್ ನ ಟ್ರೇಡ್ ಬೇರೆ ಬೇರೆ ಇರ್ಬೋದು. ಆವಾಗ ನಾವು ನಮ್ಮಲ್ಲೇ ನಮ್ಮ ಜನರಿಗೆ, ನಮ್ಮ ಊರಿನ ಜನರಿಗೆ, ನಮ್ಮ ಫ್ರೆಂಡ್ಸಿಗೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ಬೋದು. ನಿಮ್ಗೆ ಏನೋ ಒಂದು ಚಿಲ್ಲರೆ ಕಾಸು ಡಿಸ್ಕೌಂಟ್ ಸಿಗ್ತದೆ ಅಂತ ನೀವು ಆನ್ಲೈನ್ಗೆ ಹೋದ್ರೆ, ನಾಳೆ ನಿಮ್ಮ ಊರಿನ ಸಂಘಟನೆ, ಊರಿನಲ್ಲಿರುವ ವ್ಯಾಪಾರಿಗಳಿಗೆ ಬಿಸ್ನೆಸ್ ಇಲ್ಲದಿದ್ದಾಗ ನಾಳೆ ನಮ್ಮ ಊರಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳು, ಸಂಘ ಸಂಸ್ಥೆಯ ಚಟುವಟಿಕೆಗಳು, ದೇವಸ್ಥಾನದ ಬ್ರಹ್ಮಕಲಶಗಳು, ಉರುಸು ಅಂತ ಧಾರ್ಮಿಕ ಸಂದರ್ಭಗಳು, ಇದೆಲ್ಲ ಆಗುವಾಗ ಯಾರು ಸ್ವಾಮಿ ಡೊನೇಷನ್ ಕೊಡೋದು? ಊರಿನ ವ್ಯಾಪಾರಸ್ಥರು. ಅವರು ಸೌಖ್ಯವಾಗಿ ನೆಮ್ಮದಿಯಾಗಿ ಹಣವಂತ ಸ್ಥಿತಿವಂತರಾಗಿದ್ರೆ ಅವರು ಕೊಡುವ ದುಡ್ಡಲ್ಲಿ ನಮ್ಮ ಊರಿನ ವಿವಿಧ ಚಟುವಟಿಕೆಗಳು ನಡೆಯುವುದು. ಆದ್ರಿಂದ ಇದನ್ನು ನಾವು ಲಾಸ್ಟ್ ಟೈಮ್ ಒಂದ್ಸಲ ಅವೇರ್ನೆಸ್ ಬಂದು ಒಂದು ರೌಂಡ್ ಮಾಡಿದಾಗ ಪರ್ಸನಲಿ ನಾನು ಹೇಳ್ತೇನೆ, ನನ್ನ ಎಷ್ಟೋ ಪರಿಚಯದವರು, ಸಂತೋಷ್ ನೀವು ಹೇಳಿದ ಮಾತು ಸರಿಯಾಗಿದೆ, ನನಗೆ ಬೇಸರ ಆಯ್ತು, ನಾನು ಪರಿಚಯದ ನಿಮ್ಮ ಅಂಗಡಿ ಬರಲಿಲ್ಲ, ನಾವು ಅದು ಆನ್ಲೈನ್ ಅಲ್ಲಿ ತರಿಸೋದು, ಮಾಲಿಗೆ ಹೋಗೋದು. ತದಬಳಿಕ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡಿ ಅವರು, ಎಲ್ಲ ಉದ್ದಿಮೆಯಲ್ಲೂ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಹೊಂದಿಕೊಂಡು ಕಾರ್ಯ ಮಾಡಬೇಕೆಂದು ಹೇಳಿದ್ರು. ನಾವು ಪ್ರತಿಯೊಂದನ್ನು ಬದಲಾಗಿದ್ದೇವೆ. ನಾವು ನಮ್ಮ ಅಪ್ಪ ಅಮ್ಮಗೆ ಇದ್ವಾ? ಇಲ್ಲ. ಈಗ ನನ್ನ ಮಗಳು ನೀನು ಹಾಗೆ ಇರಬೇಕು, ಹೀಗೆ ಇರಬೇಕು ಹೇಳಲಿಕ್ಕೆ ನಾನು ಹಾಗಿರಲಿಲ್ಲ, ನಾನು ಚೇಂಜ್ ಆಗಿದ್ದೇನಲ್ಲ. ಸೊ ನೆಕ್ಸ್ಟ್ ಜನರೇಷನ್ ಮತ್ತು ಚೇಂಜ್ ಆಗ್ತದೆ. ಈ ಬದಲಾವಣೆ ಹೇಳುವಂಥದ್ದು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯ. ಸೊ ಬದಲಾವಣೆಯೊಟ್ಟಿಗೆ ಓಡುವಂಥದ್ದುಂಟಲ್ಲ, ಅದು ಬುದ್ಧಿವಂತನಿಗೆ. ನೀವು ಇಷ್ಟೊತ್ತು ಯಂಗ್ ಫ್ರೆಂಡ್ ಮಾತಾಡಿದ್ರೆ ಕೇಳಿಸಿಕೊಳ್ಳಿ, ಆ ಬದಲಾವಣೆಗೆ ನೀವು ಓಡಬೇಕು. ಈ ವೇಳೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಲೀಂ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಗುರುದತ್ ಕಾಮತ್, ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ನ ರಾಜ್ಯ ಉಪಾಧ್ಯಕ್ಷರಾದ ಪ್ರಧಾನ್, ನವೀದ್, ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.